ವಿದ್ಯಾಸಾಗರ ಎಜುಕೇಷನ್ ಟ್ರಸ್ಟ್ ಕೈಪುಂಜಾಲು ಇದರ ಆಡಳಿತಕ್ಕೊಳಪಟ್ಟ ಶಿಕ್ಷಣ ಸಂಸ್ಥೆ ಕೈಪುಂಜಾಲು ಚೆನ್ನಪ್ಪ ಸಾಹುಕಾರರವರ ಸ್ಮರಣಾರ್ಥ ವಿಶ್ವೇಶ ತೀರ್ಥ ವಿದ್ಯಾಲಯದ ನೂತನ ಶಾಲಾ ಕಟ್ಟಡವನ್ನು ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಊರು ಉದ್ಧಾರವಾಗಲು ಮಂದಿರ, ಶಾಲೆ, ವೈದ್ಯಕೀಯ ವ್ಯವಸ್ಥೆ ಜೊತೆಗೆ ಉದ್ಯೋಗ ಕಲ್ಪಿಸುವ ವ್ಯವಸ್ಥೆ ಇರಬೇಕು. ಊರೊಳಗೆ ಈ ಎಲ್ಲಾ ವ್ಯವಸ್ಥೆಗಳು ಇದ್ದಲ್ಲಿ ಸಮಗ್ರ ಬೆಳವಣಿಗೆಗೆ ಕಾರಣವಾಗಲಿದೆ. ಉತ್ತಮ ಶಿಕ್ಷಣ ಬದುಕಿನಲ್ಲಿ ಸಾರ್ಥಕತೆ ಗಳಿಸಲು ಸಾಧ್ಯ ಎಂದರು. ಉಡುಪಿಯ ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕ ಡಾಕ್ಟರ್ ಜಿ ಶಂಕರ್ ಮಾತನಾಡಿ, ಸತೀಶ್ ಕುಂದರ್ ತಂಡದಿಂದ ಈ ಶಿಕ್ಷಣ ಸಂಸ್ಥೆ ಮುಂದೆ ದಾನಿಗಳು ಶಿಕ್ಷಣ ಸಂಸ್ಥೆಗೆ ತಮ್ಮಿಂದಾದ ಸಹಾಯ ಮಾಡಬಹುದು. ಆದರೆ ಸಂಸ್ಥೆಯ ಬೆಳವಣಿಗೆಯು ಉತ್ತಮ ಸಂಸ್ಕಾರಯುತ ಶಿಕ್ಷಣದ ಮೇಲೆ ಅವಲಂಬಿತವಾಗಿದೆ. ಈ ಜವಾಬ್ದಾರಿ ಶಿಕ್ಷಕ ವರ್ಗಕ್ಕಿದೆ ಎಂದರು. ಈ ಸಂದರ್ಭ ಪೇಜಾವರ ಶ್ರೀಗಳನ್ನ ವಿವಿಧ ಫಲಪುಷ್ಪದೊಂದಿಗೆ ಗೌರವಿಸಲಾಯಿತು. ಉಡುಪಿಯ ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಪ್ರವರ್ತಕ ಜಿ ಶಂಕರ್, ಬೆಂಗಳೂರಿನ ಎಸ್ ಸಂಸ್ಥೆಯ ಅಧ್ಯಕ್ಷ ರಾಮದಾಸ್ ಪುತ್ತಿಗೆ, ಶಾಲಾ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಸತೀಶ್ ಕುಂದರ್, ರವಿಕುಮಾರ್, ಲಕ್ಷ್ಮೀಶ ತಂತ್ರಿ ಸೇರಿದಂತೆ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದವರನ್ನ ಗೌರವಿಸಲಾಯಿತು. ಇವತ್ತು ಕಾಪುವಿನಲ್ಲಿ ಭವ್ಯವಾಗಿರತಕ್ಕಂತಹ ಮಾತೆ ಮಂದಿರ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಒಂದು ಶಾಲೆ ಬೇಕು. ಉತ್ತಮವಾಗಿರತಕ್ಕಂತಹ ಶಾಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಊರಿನ ಉದ್ಧಾರಕ್ಕೆ ಒಂದು ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆ ಇರತಕ್ಕಂತಹ ಸಂಸ್ಥೆ ಬೇಕು. ಕಲಿತ ವಿದ್ಯಾರ್ಥಿಗಳಿಗೆ ಊರೊಳಗೆ ಉದ್ಯೋಗವನ್ನು ಒದಗಿಸಿಕೊಡುವಂತಹ ಒಂದು ಉತ್ತಮವಾಗಿರತಕ್ಕಂತಹ ಕಂಪನಿ, ಇಂಡಸ್ಟ್ರಿ ಅದು ಬೇಕು. ಇವತ್ತು ನಮ್ಮಲ್ಲಿ ಕೃಷಿ ಪ್ರಧಾನವಾಗಿರುವ ಊರಾಗಿದ್ದರೂ ಕೂಡ ಅವೆಲ್ಲವೂ ಕೂಡ ಕೃಷಿ ಹಿಂದೆ ಬಿದ್ದಿದೆ. ಹಾಗಾಗಿ ಕಲಿತ ವಿದ್ಯಾರ್ಥಿಗಳಿಗೆ ಊರೊಳಗೇನೆ ಉದ್ಯೋಗ ಸಿಗುವಂತಹ ಒಂದು ಒಳ್ಳೆಯ ಸಂಸ್ಥೆ ಬೇಕು. ಈ ರೀತಿ ವಾಲಂಟಿಯರ್ಸ್ ಇರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ ಅವ್ರನ್ನ ನಾನು ಒಂದು ಒಳ್ಳೆಯ ಸಂಘಟನೆ ಮಾಡಿ ಅವ್ರು ನಾನು ನಿಯೋಜನೆ ಮಾಡ್ತಾ ಇದ್ದೇನೆ. ಇಲ್ಲಿ ಕೂಡ ಬಂದಾಗ ಹೇಳಿದೆ ನಾನು, ಅವರು ಹೇಳಿದರೆ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಫೌಂಡೇಶನ್ ಸ್ವಲ್ಪ ಗಟ್ಟಿ ಇರಲಿ, ಮೇಲೆ ಆಮೇಲೆ ನೋಡೋಣ ಯಾರಾದರೂ ದಾನಿಗಳು ಸಿಗ್ತಾರೆ, 2 ಫ್ಲೋರ್ ಬೇಡ 4 ಫ್ಲೋರ್ ಮಾಡಿ ಅಂತ. ಖಂಡಿತ ಆ ನಿಟ್ಟಿನಲ್ಲಿ ಅವರು ಸತೀಶ್ ಕುಂದರ್ ಮತ್ತು ಅವರ ತಂಡ ಜನರು ಖಂಡಿತ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕೆಲಸಗಳನ್ನು ಮಾಡಿದ್ದೇನೆ ನಾನು. ಆದರೆ ಈ ಬಿಲ್ಡಿಂಗ್ ನೋಡಿದಾಗ ಭಾಳ ಖುಷಿ ಅನ್ನಿಸ್ತು ನನಗೆ. ಎಲ್ಲದಕ್ಕಿಂತ ಅತ್ಯುತ್ತಮ ಬಿಲ್ಡಿಂಗ್ ಇದಾಗಿದೆ.